ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಆಗಮಿಸಿದ್ರು. ಈ ವೇಳೆ ಕಾಂಗ್ರೆಸ್ ಮುಖಂಡರು ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆಶಿ, ಜನರಿಗೆ ಲಸಿಕೆ ಕೊಡಲು ಕಾಂಗ್ರೆಸ್ ಪಕ್ಷ ಸಿದ್ಧವಿದೆ. ಮಾನವೀಯತೆ ನೆಲೆಯಿಂದ ಕೆಲಸ ಮಾಡುತ್ತಿದ್ದೇವೆ. ಇನ್ನು ಬ್ಲಾಕ್ ಫಂಗಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕು. ಕೋವಿಡ್ 2ನೇ ಅಲೆಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ದೇವೋ ಅದಕ್ಕಿಂತ ಹೆಚ್ಚಿನ ಸಹಕಾರವನ್ನ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ಇನ್ನು ಚಿಕ್ಕಮಗಳೂರಿನಲ್ಲಿ ದಲಿತ ಯುವಕನಿಗೆ ಮೂತ್ರ ಕುಡಿಸಿದ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಹೇಳಿದರು. ಈ ವೇಳೆ ಮಾಜಿ ಶಾಸಕ ಕೆ ವಸಂತ ಬಂಗೇರ, ವಿಧಾನ ಪರಿಷತ್ನ ಸದಸ್ಯ ಕೆ ಹರೀಶ್ ಕುಮಾರ್ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಮೆಡಿಸನ್ನ ಈಗ ಸರಿಯಾದಕ್ಕೆ ಪ್ರಿಪ್ರೇಷನ್ ಆಗ್ತಾ ಇಲ್ಲ. ನೀವು ಎಲ್ಲಿ ಕೊಂಡ್ಕೊಳ್ತಿರೋ, ಏನು ಕೊಂಡ್ಕೊಳ್ತಿರೋ, ಅಟ್ಲೀಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನಿದೆ, ಗುಜರಾತಿಂದಾದ್ರೂ ನೀವು ಸ್ವಲ್ಪ ತರಿಸ್ಕೊಂಡು ಸ್ಟಾಕ್ ಇಟ್ಕೊಳ್ಬೇಕು. ನೀವು ಗುಜರಾತ್ಗೆ ಏನೋ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದೆ. ನಾನು ಸದಾನಂದ ಗೌಡರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೂಡಲೇ ನಮ್ಮ ರಾಜ್ಯಕ್ಕೆ ಅಟ್ಲೀಸ್ಟ್ ನಮ್ಮ ಜನರ ಎಮರ್ಜೆನ್ಸಿ ಪ್ರಾಣ ಉಳಿಸ್ಲಿಕ್ಕೋಸ್ಕರ ಈ ಬ್ಲ್ಯಾಕು ವೈಟ್ ಫಂಗಸ್ ವಿಚಾರದಲ್ಲಿ ಭಾಳ ಜಾಗೃತಿಯಾಗಿ ಹೋಗ್ಬೇಕು. ಯಾಕೆಂದರೆ ಜನರು ಎಲ್ಲ ಗಾಬರಿ ಆಗ್ತಾ ಇದ್ದಾರೆ. ಮುಂಜಾಗ್ರತೆ ಕ್ರಮನ ಗೈಡ್ ಮಾಡಬೇಕು. ಈ ಕೋವಿಡ್ಗೆ ಯಾವ ರೀತಿ ನಾವೆಲ್ಲ ಸಹಕಾರ ಕೊಟ್ಟು ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಬಟ್ ಗೌರ್ಮೆಂಟ್ ಶುಡ್ ಆ್ಯಕ್ಟ್ ಇಮಿಡಿಯೇಟ್.